ಮುಂದಿನ 1 ವರ್ಷದೊಳಗಾಗಿ ಪುತ್ತೂರಿನಲ್ಲಿ ದರ್ಬೆ ವೃತ್ತಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ನಾಮಕರಣ ಮಾಡಬೇಕು ಮತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು. ಇಲ್ಲದಿದ್ದಲ್ಲಿ ನಗರದ ಮಿನಿ ವಿಧಾನಸೌಧದ ಬಳಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಉಗುಳು ಚೆಲ್ಲುವ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಮಿತ್ತಬೈಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರದ ದರ್ಬೆ ವೃತ್ತಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ನಾಮಕರಣ ಮಾಡಬೇಕು ಎಂದು ಆಗ್ರಹಿಸಿ ಪುತ್ತೂರಿನ ಬಹುಜನ ಒಕ್ಕೂಟ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ದರ್ಬೆ ವೃತ್ತದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ದರ್ಬೆ ವೃತ್ತಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನಿಡಬೇಕು ಎಂದು ಹಲವು ಸಮಯಗಳಿಂದ ಒತ್ತಾಯಿಸುತ್ತಾ ಬರಲಾಗುತ್ತಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಒಕ್ಕೂಟದ ಬೇಡಿಕೆಗಳನ್ನು ಈಡೇರಿಸಲು 1 ವರ್ಷದ ಅವಕಾಶವನ್ನು ನೀಡಲಾಗುವುದು. ಬಳಿಕವೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸದಿದ್ದರೆ ಮಿನಿ ವಿಧಾನಸೌಧಕ್ಕೆ ಮತ್ತು ನಗರಸಭೆಗೆ ನಿತ್ಯ ಆಗಮಿಸುವ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳ ಮುಖಕ್ಕೆ ಉಗುಳನ್ನು ಚೆಲ್ಲುವ ಮೂಲಕ ಆಕ್ರೋಶವನ್ನು ಹೊರಹಾಕಲಾಗುವುದೆಂದು ತಿಳಿಸಿದರು. ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿ ವರ್ಗ ಮತ್ತು ಇಲ್ಲಿ ಆಯ್ಕೆಗೊಂಡಂತ ಜನಪ್ರತಿನಿಧಿಗಳು ಬಹುಶಃ ಪಾಕಿಸ್ತಾನದ ಒಂದು ದರಿದ್ರ ನೀತಿಗಿಂತಲೂ ಕುಳಗೆಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನಾನು ಯೋಚನೆ ಮಾಡಬೇಕಾಗಿದೆ. ಯಾವ ದರಿದ್ರ ಪಾಕಿಸ್ತಾನದಲ್ಲಿ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಎತ್ತಿ ಹಿಡಿದಿದ್ದಾರೋ ಅದಕ್ಕಿಂತ ನೀಚತನದ ಕುಳಗೆಟ್ಟಂತ ಒಂದು ವ್ಯವಸ್ಥೆ ಭಾರತದಲ್ಲಿ ಇದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನ ಬದಲು ಮಾಡುವಂತ ವೇದಿಕೆ ಬಹುಶಃ ಪುತ್ತೂರಿನಲ್ಲಿ ಪ್ರಾರಂಭಗೊಂಡಿದೆ. ಈ ಒಂದು ಬಹುಜನ ವೇದಿಕೆ ಒಕ್ಕೂಟದಿಂದ ಹೇಳಿಕೆ ಬಯಸ್ತೇನೆ. ನನ್ನ ಮಾಧ್ಯಮ ಮಿತ್ರಗಳಲ್ಲಿ ನನ್ನ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ಕೂಸಪ್ರವರ ಜೀವಂತದ ಕಾಲ ದಿನಗಳಲ್ಲಿ ನಾವು ಸುಮಾರು ಬೇಟಪ್ಪ ಬೆದ್ರಕಾಡ್ ಆಗಿರಲಿ ಈ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸುಮಾರು 21-22 ವರ್ಷಗಳ ಕಾಲದಿಂದ ನಾವೊಂದು ಅಂಬೇಡ್ಕರ್ ಭವನಕ್ಕಾಗಿ ಹೋರಾಟಗಳನ್ನು ಬಹುಜನ ಒಕ್ಕೂಟ ಹೋರಾಟ ಸಮಿತಿಯ ಪ್ರಮುಖರಾದ ಗಿರಿಯಪ್ಪ ನಾಯಕ್, ಒಕ್ಕೂಟದ ಪ್ರಮುಖರಾದ ಬಿಕೆ ಸೇಸಪ್ಪ ಬೆದ್ರಕಾಡು, ಅಬ್ದುಲ್ ಹಮೀದ್ ಸಾಲ್ಮರ, ಸಿದ್ದಿಕ್ ಪುತ್ತೂರು, ನಿಶಾಂತ್ ಮುಂಡೋಡಿ, ಉದಯ್ ಕುಮಾರ್ ಎರಕಿಲ, ಸುಂದರ್ ನೆಟ್ಪಳಿ, ಗಣೇಶ್ ಗುರಿಯಾನ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.